ಸಂವಿಧಾನಾತ್ಮಕವಾಗಿ ಅಧಿಕಾರವನ್ನ ಹೊಂದಿರುವ ರಾಹುಲ್ ಗಾಂಧಿ ಅವರು ಸಂಸತ್ ಸಭೆಯಲ್ಲಿ ಪ್ರಧಾನಿ ಉಪಸ್ಥಿತಿಯಲ್ಲಿ ತಮ್ಮ ವಿಚಾರಧಾರೆಗಳನ್ನು ಮಂಡಿಸಿದ್ದಾರೆ. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮನಸ್ಥಿತಿಯಲ್ಲಿರುವವರು ಅವರು ಹಿಂದೂಗಳು ಅಲ್ಲ ಎಂದು ರಾಹುಲ್ ಹೇಳಿದ್ದರು. ಹಿಂದೂಗಳು ಎಲ್ಲರನ್ನ ಪ್ರೀತಿಸುವವರು, ಅವರು ಹೇಗೆ ಇರುತ್ತಾರೆ ಎಂದು ಹೇಳಿದ್ದರು. ಆದರೆ ಬಿಜೆಪಿಯಲ್ಲಿರುವ ಹಿಂದೂಗಳು ಹೊಡೆಯಿರಿ ಬಡೆಯಿರಿ ಎಂಬ ಮನಸ್ಥಿತಿಯಲ್ಲಿರುವವರು ಎಂದು ಸ್ಪಷ್ಟಪಡಿಸಿದ್ದರು. ಹೀಗೆ ಹೇಳಿರುವ ವಿಚಾರದಲ್ಲಿ ತಪ್ಪೇನಿದೆ ಎಂದು ಎಂಎಲ್ಸಿ ಮಂಜುನಾಥ್ ಭಂಡಾರಿ ಪ್ರಶ್ನಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಬಿಜೆಪಿಗರು ಕೇವಲ ಹಿಂದೂ ಧರ್ಮವನ್ನ ತಮ್ಮದೇ ಆಸ್ತಿ ಎಂಬಂತೆ ಆಡುತ್ತಿದ್ದಾರೆ. ಪ್ರಧಾನಿಯನ್ನೇ ದೇವರಿಗೆ ಹೋಲಿಕೆ ಮಾಡುವ ಬಿಜೆಪಿಗರನ್ನು ಯಾವ ರೀತಿಯ ಹಿಂದೂ ಎಂದು ಕರೆಯಬಹುದು? ಕರಾವಳಿಯ ಶಾಸಕರಿಗೆ ತಮ್ಮದೇ ಆದ ಸ್ಥಾನಮಾನಗಳಿದ್ದವು. ಆದರೆ ಇಂದಿನ ಬಿಜೆಪಿ ಶಾಸಕರು ಅವುಗಳನ್ನು ಕಳೆದುಕೊಂಡಿದ್ದಾರೆ. ಆದರೆ ಇತ್ತೀಚಿನ ಅವರ ವರ್ತನೆ ಹೇಳಿಕೆಗಳಿಂದ ಕರಾವಳಿ ಶಾಸಕರು ನಾವು ಎಂದು ಹೇಳಿಕೊಳ್ಳುವುದಕ್ಕೆ ನಮಗೆ ಮುಜುಗರ ಆಗುವಂತಾಗಿದೆ ಎಂದರು. ರಾಹುಲ್ ಗಾಂಧಿ ಹತ್ತಿರ ಹೋಗುವುದು ಬಿಡಿ, ಕನಿಷ್ಠ ಕಾಂಗ್ರೆಸ್ ಕಾರ್ಯಕರ್ತನ ಹತ್ತಿರ ಕೂಡ ಬರುವುದಕ್ಕೆ ಆಗುವುದಿಲ್ಲ ಎಂದು ಮಂಜುನಾಥ್ ಭಂಡಾರಿ ಆಕ್ರೋಶ ವ್ಯಕ್ತಪಡಿಸಿದರು. ಆರ್ಎಸ್ಎಸ್ ಮತ್ತು ಬಿಜೆಪಿಯ ಮನಸ್ಥಿತಿಯಲ್ಲಿರುವಂಥವರು ಹಿಂದೂಗಳು, ಅವರು ಹಿಂದೂಗಳಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆರ್ಎಸ್ಎಸ್ ಮತ್ತು ಬಿಜೆಪಿಯಲ್ಲಿರುವ ಮನಸ್ಥಿತಿ ಉಳ್ಳವರು ಆ ಮನಸ್ಥಿತಿ ಉಳ್ಳವರು ಅವರು ಹಿಂದೂಗಳಲ್ಲ. ಆದರೆ ಬಿಜೆಪಿಯಲ್ಲಿರುವ ಹಿಂದೂಗಳು ಯಾರು? ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಹೊಡಿರಿ, ಕಡಿರಿ, ಬಡಿರಿ ಅವರೆಲ್ಲ ಇರುವಂಥ ಪಕ್ಷದಲ್ಲಿ ಇರುವಂಥವ್ರು ಅವರು ಹಿಂದೂಗಳಲ್ಲ ಅಂತ ಹೇಳಿದ್ರು. ಅದರಲ್ಲಿ ತಪ್ಪೇನಿದೆ? ಇವರು ಮೋದಿ ಅವರೊಬ್ಬ ಬಿಜೆಪಿಯ ಒಬ್ಬ ಹೇಳ್ತಾನೆ ದೇವರಿಗೆ ಹೋಲಿಸ್ತಾ ಇದ್ದಾನೆ, ಪುರಿ ಜಗನ್ನಾಥನಿಗೆ ಹೋಲಿಸುವಂಥ ಮನಸ್ಥಿತಿಯನ್ನು ಬಂದಿದೆ ಅವರಿಗೆ. ಕರಾವಳಿ ಶಾಸಕರಿಗೆ ಒಂದದೇ ಒಂದು ಸ್ಥಾನಮಾನವನ್ನು ಬಾಕಿ ಶಾಸಕರೇ ನಮಗೆ ಕೊಡ್ತಾ ಇರ್ತಾರೆ. ಆದರೆ ಇತ್ತೀಚಿನ ಘಟನೆಗಳನ್ನು ಕೊಡಿದಾಗ ನಾವು ಕರಾವಳಿಯ ಶಾಸಕರು ಹೌದು ಅನ್ನಿಸ್ಕೊಳ್ಳಿಕ್ಕೆ ನಮಗೆ ಒಂದು ಥರದ ಎಲ್ಲೋ ಮುಜುಗರ ಉಂಟಾಗ್ತದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನೀವು ಯಾವ ಮಟ್ಟದಲ್ಲಿ ಇದ್ದೀರಾ? ನೀವು ಹಾಗಾದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರ್ಬೋದು? ನೀವು ಎಲ್ಲಿ ತನಕ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಏನು ಪಾರ್ಲಿಮೆಂಟ್ಗೆ ನುಗ್ಗಲಿಕ್ಕೆ ನೀವು ಸಂಸತ್ ಸದಸ್ಯರಾದರೆ ಹೋಗ್ಬೋದಪ್ಪ. ಇಲ್ಲದ್ರೆ ನುಗ್ಗಬೇಕು ಅಂತ ಹೇಳಿ ಯಾವ ರೀತಿ ನುಗ್ಗಬೇಕು ಅಂತ ಹೇಳಿದ್ದೀರಾ ನೀವು? ಅದು ಶಸ್ತ್ರಾಸ್ತ್ರಗಳನ್ನು ನಾವು ತೆಗಿತೀವಿ ಅಂತೇಳಿ ಅದನ್ನು ಇಟ್ಕೊಳ್ಳಿಕ್ಕೆ ನೀವೇನಾದರೂ ಟೆರರಿಸ್ಟಾ ನೀವು? ಆದ್ದರಿಂದ ತಾವು ಮಾತಾಡಬೇಕಾದ್ರೆ ತಮ್ಮ ನಾಲಿಗೆಯನ್ನು ಹರಿಬಿಡಬೇಕಾದ್ರೆ ಸ್ವಲ್ಪ ಯೋಚನೆಯನ್ನು ಮಾಡಿ. ನೀವು ರಾಹುಲ್ ಗಾಂಧಿ ಅವರ ತನಕ ಹೋಗೋದಲ್ಲ, ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನ ಹತ್ರ ಬರ್ಲಿಕ್ಕೆ ಸಹ ನಿಮಗಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಯಾರಪ್ಪ ಅಂತ ಹೇಳಿದ್ರೆ ಅವನು ಯಾವುದೇ ರೀತಿಯ ಅಧಿಕಾರ ಏನೂ ಬೇಡ, ಅವನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವನು. ಆದರೆ ತಾವು ಅಧಿಕಾರಕ್ಕೋಸ್ಕರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಂಥವರು.